ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪಿ.ವಿ. ಮೋಹನ್ ಅವರೇ, ಆಗಲೇ ನೀವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಒಂದು ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ನಾವು ಆ ಬ್ರೇಕ್ ಜನಗಳು ಮಾತಾಡಿದನ್ನು ಕೂಡ ಕೇಳಿದ್ವಿ. ಹಿರಿಯ ಪತ್ರಕರ್ತ ಚಿದಂಬರ ಕಂಪಡಿ ಮಾತಾಡಿದ್ರು, ಮಾಜಿ ಮೇಯರ್ ಮಹಾಬಲ್ ಮಾರ್ಲ ಅವರು ಮಾತಾಡಿದ್ರು. ಅಂದರೆ ರೈಲ್ವೆ ಇಲಾಖೆ, ರೈಲ್ವೆ ನಿಲ್ದಾಣದಲ್ಲಿ ಮೂಲಸೌಕರ್ಯದ ಸಮಸ್ಯೆ ಇದೆ. ನೀವು ಮತ್ತೊಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ, ಎಕ್ಸ್ಪ್ರೆಸ್ ರೈಲು ಕ್ಯಾನ್ಸಲ್ ಆಗೋಯ್ತು. ನಮ್ಗೆ ಯಾಕೆ ನಮ್ಮ ಸಂಸದರು ಮಾತಾಡಬೇಕಿತ್ತಲ್ವಾ? ಎಲ್ಲ ವಿಚಾರದಲ್ಲಿ ನಂಬರ್ 1 ಸಂಸದರು, MP ಲ್ಯಾಡನ್ನು ಬಳಸೋದ್ರಲ್ಲಿ ನಂಬರ್ 1 ಸಂಸದರು, ಅಟೆಂಡೆನ್ಸ್ ಅಲ್ಲಿ ನಂಬರ್ 1 ಸಂಸದರು. ಅಂದ್ರೆ ಇದು ಸಮಸ್ಯೆ ಅಂತ ಅನಿಸೋದೇ ಇಲ್ವಾ? ಇದು ರೈಲ್ವೆ ಎಂಬುದು ಅವರ ಫಸ್ಟ್ ಪ್ರಿಯಾರಿಟಿ. ಎಸ್, ಅದು ಅವ್ರು ಮಾಡ್ಬೇಕು. ಅದು MLA ಮಾಡ್ಲಿಕ್ಕೆ ಆಗುದಿಲ್ಲ, ರಾಜ್ಯ ಸರ್ಕಾರ ಹೆಲ್ಪ್ ಮಾಡ್ಬೋದು, ಸಂಸದರು ಮಾಡಬೇಕು. ಇದು ಒಂದಾಯ್ತಲ್ಲ. 2000 ತನಗೆ ಕೊಟ್ಟಂತ 5 ಕೋಟಿಯನ್ನ ಖರ್ಚು ಮಾಡೋದು ಮಾತ್ರ ನಂಬರ್ 1 ಮಾನ್ಯ ಇದು ಮಾನದಂಡವು. ಅದ್ರ ಬಗ್ಗೆ ನಾನು ಹೇಳಿಕೆ ಹೋಗುದಿಲ್ಲ. ಅದು ಅವರು ಏನು ಮಾಡಲಿ, ನಮ್ಮ ಕಾಳಜಿ, ನಮ್ಮ ಜನರ ಕಾಳಜಿ, ರೈಲ್ವೆ ಪ್ರಯಾಣಿಕರ ಕಾಳಜಿ, ರೈಲ್ವೆ ಅಲ್ಲಿ ಮೂಲಭೂತ ಸೌಕರ್ಯ ಬೇಕು. SP ಮೋಹನ್ ಮುಂದುವರಿಸಿ. ಹೊನ್ನಾವರದಿಂದ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ಕೇಶವ್ ನಾಯ್ಕ್, ಹೊನ್ನಾವರ್. ಎಸ್, ಕೇಶವ್ ನಾಯ್ಕ್ ಅವರೇ ಮಾತಾಡಿ. ಮತ್ತೇನಿಲ್ಲ ಸರ್, ನಮ್ಗೆ ನಿಮ್ದು ಇದೆಲ್ಲ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಇದು ಕಾಂಗ್ರೆಸ್ ಮುಖಂಡರು ಮಾತಾಡಿದ್ದು ಖುಷಿ ಅನಿಸ್ತು, ನಮ್ಮ ಭಾವನರು ಮಾತಾಡಿದ್ದು ಖುಷಿ ಅನಿಸ್ತು. ರೈಲ್ವೇದಲ್ಲಿ ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಅದ್ರ ಕೌಂಟರ್ ಅಲ್ಲಿ ಹೋಗಿ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಯಾವ್ದು, ಯಾಕಂದ್ರೆ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ ಅಲ್ವಾ ಅವರು. ಸರ್ವೇ ಸಾಮಾನ್ಯ ಯಾರಾದ್ರೂ ಒಬ್ಬನು ಹೋದ್ರೆ ಅವ್ರಿಗೆ ಕೇಳೋರ್ ಗೊತ್ತಿಲ್ಲ. ಅಲ್ಲೊಂದ್ ಬದಿ ಸೈಡ್ ಅಲ್ಲಿ ಸಂಡಾಸ್ ವಾಸನೆ, ರಿಸರ್ಚ್ ವಾಸನೆ, ಏನೇನೋ ಬರ್ತಾ ಇದೆ. ಇದೆಲ್ಲ ಯಾರು ಸರ್? ನಮ್ಗೆ ಇಷ್ಟೆಲ್ಲ ಮಿನಿಸ್ಟ್ರಿ ಇದ್ದಾರೆ ನಮ್ದು ಇದರಲ್ಲಿ, ಕರ್ನಾಟಕದಲ್ಲಿ ಯಾರು ನೋಡಲ್ಲ. ಎಲ್ಲ ಅಷ್ಟೊತ್ತಿಗೆ ಭಾಷಣ ಮುಗಿತಾರೆ ಹೋಗ್ತಾರೆ ಸರ್. ಇಷ್ಟೇ ಮಾತು ನಂದು. ಎಸ್, ಧನ್ಯವಾದಗಳು. ಹೊನ್ನಾವರದಿಂದ ಮಾತಾಡಿ. ಅವರು ಹೇಳಿದ್ರು, ಹೊನ್ನಾವರ ಮಾತಾಡೋದ್ರಲ್ಲಿ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಕರಾವಳಿ ಜನರಿಗೆ, ಎಷ್ಟು ಜನರು ರೈಲ್ವೆ ಎಕ್ಸಾಮಿಗೆ ಕೂರ್ತಾ ಇದ್ದಾರೆ ನೀವು ತಕೊಳ್ಳಿ, 1% ಕೂಡ ಇಲ್ಲ. ನಾನು ನಿಮ್ಮ ಮಾಧ್ಯಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ರೈಲ್ವೆ ಎಕ್ಸಾಮ್ ಕೂತ್ಕೊಳ್ಳಿ, ನಿಮ್ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ನಮಗೆ ಕೋಟಾ ಕೊಡಿ, ಕೋಸ್ಟಲ್ ಕರ್ನಾಟಕ ಅಂತೇಳಿ, ನಮ್ಮ ತುಳುನಾಡಿನ ಜನರಿಗೆ ಕೋಟಾ ಕೊಡಿ ಅಂತೇಳಿ. ಎಷ್ಟು ಜನ ಇದ್ದಾರೆ? ನೀವು ಒಂದು ಜನ ತೋರಿಸಿ, ತುಳು ಮಾತಾಡೋ ಜನರು ಬೆಂಗಳೂರಲ್ಲಿ ಆಗಲಿ, ಚೆನ್ನೈಯಲ್ಲಿ ಆಗಲಿ, ಮುಂಬೈಯಲ್ಲಿ ಒಬ್ಬರು ರೈಲ್ವೆ ಆಫೀಸರ್ ತೋರಿಸಿ. ಕಷ್ಟ ಇದೆ, ಬೇರೆ ಕಡೆ ಇದೆ. ಅದು ನಮ್ಮ ಜನರು ಫಸ್ಟಿಗೆ ರೈಲ್ವೆ ಎಕ್ಸಾಮ್ ಕೂರ್ಬೇಕು, ಅದು ಮಾಡ್ಬೇಕು. ಆಮೇಲೆ ನೀವು ಆಗ ನಾನು ಅದೇ ಕೇಳುವಂತದ್ದು, ಯಾಕೆ ನಮ್ಮ ಸಂಸದರ ಮೌನ? ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ಬೇಕಾದ್ರೆ ಸಂಸದರದೇ. ಹೌದು, ಸಂಸದ ಯಾಕೆ ಮೌನ? ನೀವು ವಿರೋಧ ಪಕ್ಷವಾಗಿ ಮಾತಾಡೋದಕ್ಕಿಂತ ರೈಲ್ವೆ ಯೂಸರ್ ಆಗಿ ಮಾತಾಡೋದಾದ್ರೆ ಯಾಕೆ? ನಾನು ವಿರೋಧ ಪಕ್ಷದ ಅದು ಕೂಡ ಅವರಿಗೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಒಂದು ಸಂಸದರು ಹೇಳಿರ್ಬೋದು. ಆದ್ರೆ ರೈಲ್ವೆ ಬಗ್ಗೆ ಅವರಿಗೆ ಅರಿವು ಇದೆಯೋ ಇಲ್ಲ ಗೊತ್ತಿಲ್ಲ, ಅವರು ಅದರ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಯಾಕಂದ್ರೆ 2600ರಲ್ಲಿ ಒಂದು ರೈಲ್ವೆ ಅನೌನ್ಸ್ ಮಾಡಿದ್ರು, ಅದು ಫಾಸ್ಟೆಸ್ಟ್ ರೈಲ್, ಮಂಗಳೂರಿಂದ ಬೆಂಗಳೂರಿಗೆ 6 ಗಂಟೆ ಬಿಡ್ತದೆ. ಅದು ನೆಲಮಂಗಲ ರೂಟಲ್ಲಿ. ಅದು ಈ ಏನೋ ಲಿಟಿಗೇಷನ್ ಅಲ್ಲಿ ನಿಂತ ಲಿಟಿಗೇಷನ್ಗೆ ವಾಪಸ್ ತಗೊಂಡಿದ್ದಾರೆ. ಅದು ಸ್ಟಡ್ ಫಾರ್ಮ್ ನ ಮೂಲಕ ಅದು ಸ್ಟಡ್ ಫಾರ್ಮ್ ನ ಒಳಗಿಂದ ಹೋಗಬೇಕು. ಅದು ಸುಮಾರು ಒಂದು 20 ಕಿಲೋಮೀಟರ್ ವರ್ಕ್ ಇದೆ, ಬಾಕಿ ಇದೆ ನೆಲಮಂಗಲದಲ್ಲಿ. ಆ ವರ್ಕ್ ಪೂರ್ತಿ ಆದರೆ ಮಂಗಳೂರಿಂದ ಬೆಂಗಳೂರಿಗೆ 6 ಗಂಟೆ. ಅದನ್ನ ಯಾಕೆ ಇವ್ರು ಮಾತಾಡ್ತಾ ಇಲ್ಲ? ನಾನು ಎಲ್ಲೂ ನೋಡ್ಲಿಲ್ಲ. ಅದು ಹೋಯ್ತಾ? ಅದ್ರ ನಂತರ ಇದು ಹೋಯ್ತು. ಗೌಡ್ರು ಘೋಷಣೆ ಮಾಡಿದಂತ ಟ್ರೈನ್ ಅಲ್ಲ, ಇದು ಸದಾನಂದ ಘೋಷಣೆ. ಅದು ಲಲ್ಲು ಪ್ರಸಾದ್. ಲಲ್ಲು ಪ್ರಸಾದ್ ಎಷ್ಟು ವರ್ಷ ಆಯ್ತು ಸಂಸದರಿಗೆ? 1 ಟರ್ಮ್ ಆಯ್ತು, 2 ಟರ್ಮ್ ಅಲ್ಲಿ ಇದ್ದಾರೆ. ಅದು ಯಾಕೆ ಮಾತಾಡ್ತಾ ಇಲ್ಲ? ಅದು ಸಂಸದರ ಹೊಣೆ. ನಾನು ಹೇಳು, ಖಾಲಿ MP ಲಾರ್ಡ್ ಮಾಡಿದ ಬಹಳ ಖುಷಿ, ನಮಗೆ ಅವ್ರು ಒಳ್ಳೆ ಕೆಲಸ ಮಾಡಿ ಖುಷಿ. ಆದ್ರೆ ಇದನ್ನು ಯಾಕೆ ನಂತರ ಸಿಕ್ಕಿದಾಗ ಹೇಳ್ತಾ ಇದ್ದಾರೆ, ನಾವು ಕೂತು ಮಾತಾಡು ಅಂತ ಹೇಳಿ. ರೈಲ್ವೆ ತುಂಬಾ ಕೆಲಸ ಇದೆ, ಬಟ್ ಇದು ಮಾಡ್ಬೇಕು ಅವರು. ಮತ್ತೊಂದು ಸ್ವಚ್ಛತೆ, ಈಗ ರೈಲ್ವೆ ನಿಲ್ದಾಣದ ಸ್ವಚ್ಛತೆ, ಸ್ವಚ್ಛ ಭಾರತ್ ಅಂತೇಳಿ 1 ದಿನ ಕಸ ಗುಡಿಸಿದ್ರೆ ಮುಕ್ತಾಯ ಆಗತ್ತಾ? ನಮ್ಮ ಜವಾಬ್ದಾರಿಗೆ, ನಾನು ಒಬ್ಬ ರೈಲ್ವೆ ಯೂಸರು, ನೀವು ರೈಲನ್ನು ಬಳಸುವವರು, 1 ದಿನ ಕಸ ಗುಡಿಸಿದ್ರೆ ಆಗತ್ತಾ? ಇಲ್ಲದ್ರೆ ಇಂಥ ಪರಿಸ್ಥಿತಿ ಇರುತ್ತಾ ಮಂಗಳೂರು? ಒಂದು ವಿಷಯ ಹೇಳ್ತೇನೆ, ನೀವು ನಮ್ಮ ಮಂಗಳೂರಲ್ಲಿ ಕ್ಯಾಂಟೀನ್ ಇದೆ, ಹೋಟೆಲ್ಸ್ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ. ಅಲ್ಲೇ ಒಂದು ಕಾಫಿ ಕುಡ್ಲಿಕ್ಕೆ ಹೆದರಿಕೆ ಆಗ್ತದೆ, ನೀರು ಕುಡಿಲಿಕ್ಕೆ ಹೆದರಿಕೆ ಆಗ್ತದೆ. ನೀವು ಅದೇ ಕಣ್ಣೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಟೆಲ್ ಇದೆ, ಹೊರಗಿನವರು ಬಂದು ಅಲ್ಲಿ ಚಹಾ ಕುಡಿತಾರೆ, ಹೊರಗಿನವರು. ಅಷ್ಟು ಶುಚಿ ಇದೆ, ಸ್ವಚ್ಛತೆ ಇದೆ, ಕ್ಲೀನ್ ಇದೆ, ನಿಮಗೆ ಧೈರ್ಯ ಇದೆ. ಇಲ್ಲಿ ರೈಲ್ವೆಯಲ್ಲಿ ಯಾವುದೇ ತಿಂಡಿ ತಿನ್ನುವಾಗ ನಿಮಗೆ ಅನುಮಾನ ಆಗ್ತದೆ, ಏನಾದ್ರು ಹೊಟ್ಟೆ ಏನಾದ್ರು ಗಡಿಬಿಡಿ ಮಾಡ್ತದೆ ಅಂತೇಳಿ. ಅದರಿಂದ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ವಿಷಯದಲ್ಲಿ ಅಲ್ಲಿ ಕಂಪ್ಲೀಟಲ್ಲಿ ಅದು ನಾವು ಬಹಳಷ್ಟು ಕೆಳ ದರ್ಜೆಯಲ್ಲಿ ಹೋಗಿದೆ. ಅದನ್ನು ಸಂಸದರು ಅವರು ಹೋರಾಟ ಮಾಡೋದು, ನಾವು ಅವ್ರ ಜೊತೆಗಿದ್ದೇವೆ, ನಾವು ಎಲ್ಲರೂ ಇದ್ದೇವೆ, ಅವ್ರು ಮಾಡಬೇಕು. ಇವತ್ತು ಬಹುಶಃ ಅವರು ನಿಮ್ಮ ಮಾಧ್ಯಮ ಮೂಲಕ ಇದರಲ್ಲಿ ಕೇಳಿರ್ಬೋದು, ಇವತ್ತು 18 ತಾರೀಕಿಗೆ ಅವ್ರದ್ದು ಪ್ರಥಮ ವರ್ಷದ ಸನ್ಮಾನ ಕಾರ್ಯಕ್ರಮ ಇದೆ, ಅವರ ಪ್ರಥಮ ಸಂಸದರಾದ್ರಿಂದ. ಅದರಿಂದ
ಆವತ್ತು ಒಂದು ನಿರ್ಣಯ ತಗೊಳ್ಳಿ. ರೈಲ್ವೆ ಬಗ್ಗೆ ನಾನು ಅದಕ್ಕೆ ಸಂಪೂರ್ಣವಾಗಿ ನಾನು ಬದ್ಧನಾಗಿರ್ತೇನೆ. ಇನ್ನು ನಾನು ಬರುವ ಇನ್ನು 3-4 ವರ್ಷದಲ್ಲಿ ಅದನ್ನು ಒಂದು ವಿಶ್ವ ದರ್ಜೆಗೆ, ಕನಿಷ್ಠ ಅದಕ್ಕೆ ಕಟ್ಟಡ ಇಲ್ಲದರೂ ಕೂಡ ಅಲ್ಲಿ ಕ್ಲೀನ್ನೆಸ್ ನಲ್ಲಿ ವಿಶ್ವ ದರ್ಜೆಗೆ ಮಾಡುವಂತ ಪ್ರಯತ್ನ ಮಾಡಬೇಕು. ಎಸ್ ಸರ್, ಚೇಂಬರ್ ಆಫ್ ಕಾಮರ್ಸ್ ನ ಪರವಾಗಿ ಹೇಳೋದಾದ್ರೆ, ಒಂದು ರೈಲ್ವೆ, ಸರಿಯಾದಂತ ರೈಲ್ವೆ ನಿಲ್ದಾಣ ಮತ್ತು ಸರಿಯಾದಂತ ರೈಲ್ವೆ ಸಂಪರ್ಕ ಇಲ್ಲಿನ ಕೈಗಾರಿಕೆಗಳ ಅಭಿವೃದ್ಧಿಗೆ ಅಥವಾ ಇಲ್ಲಿನ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಎಷ್ಟು ಮಹತ್ವ ಪಡೆಯುತ್ತೆ ಅನ್ನುವಂಥದ್ದು, ಊರು ಉದ್ಧಾರ ಆಗೋದಕ್ಕೆ. ನೋಡಿ, ಮಂಗಳೂರಂದರೆ ಸಾಧಾರಣ ಒಂದು 500 ವರ್ಷದ ಚರಿತ್ರೆ ಇದೆ ಇದಕ್ಕೆ ವ್ಯಾಪಾರ ದೃಷ್ಟಿಯಿಂದ. 1951ನೇ ಇಸ್ವಿಯಲ್ಲಿ ನಮ್ಮ ಏರ್ಪೋರ್ಟ್ ಆಯಿತು, ಬಜ್ಪೆ ಏರ್ಪೋರ್ಟ್ ಆಯಿತು. ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದರು. ಆ ಸಮಯದಲ್ಲಿ ಚೇಂಬರ್ ಆಫ್ ಕಾಮರ್ಸ್ 50,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದೆ. ಚೇಂಬರ್ ಇರುವುದು ಇಲ್ಲಿಯ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಹೊರಗಿನ ಊರಿನವರು ಬರಬೇಕು, ಹೊರಗಿನ ಊರಿಗೂ ಇಲ್ಲಿಗೂ ಒಂದು ಲಿಂಕ್ ಆಗಬೇಕು. ಆ ದೃಷ್ಟಿಯಿಂದ ಚೇಂಬರ್ ಆಫ್ ಕಾಮರ್ಸ್ ಬಹಳ ಕೆಲಸ ಮಾಡ್ತಾ ಇದೆ. ಕಳೆದ 24ನೇ ತಾರೀಕು ನಾವು ಒಂದು ರೈಲ್ವೆ ಅದಾಲತ್ ಎಂದು ಮಾಡಿ ಕೊಂಕಣ್ ರೈಲ್ವೆ ಮತ್ತು ಪಾಲ್ಘಾಟ್ ಡಿವಿಷನ್ನವರಿಗೆ ಕೆಲವು ವಿಷಯಗಳನ್ನು ಮನವಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾದ ಏನು ಮಾಡಿದ್ರೆ ಸರಿ ಆಗ್ಬೋದು ಅಂತ ಭಾವಿಸ್ತೀರಿ ಸರ್? ಯಾಕಂದ್ರೆ ಎಲ್ಲ 100% ಪರ್ಫೆಕ್ಟ್ ಅಂತಲ್ಲ, ಇದಕ್ಕಿಂತ ಬೆಟರ್ ಹೇಗೆ ಮಾಡಬಹುದು? ಇದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ, ನನ್ನ ಅನುಭವದಲ್ಲಿ ನಾನು ಹೇಳುವುದಾದರೆ, ಅಟ್ಲೀಸ್ಟ್ ಇಲ್ಲಿಯ ಈಗಿನ ಮಿನಿಸ್ಟರ್ ಒಂದು ರೈಲ್ವೆ ಡಿವಿಷನ್ ಅನ್ನ ಅನೌನ್ಸ್ ಮಾಡಿದರೆ ಅದು ಇನ್ನೂ ಒಂದು 5-6 ತಿಂಗಳು ಅಥವಾ 10 ತಿಂಗಳಲ್ಲಿ ಅದಾಗಬಹುದು. ಆ ಡಿವಿಷನ್ ಆದರೆ ನಮಗೆ ಕನಿಷ್ಠ 25% ಕೆಲಸ ನಮಗೆ ಇಲ್ಲಿ ಮಾಡುವಂತ ಒಂದು ಸಾಧ್ಯತೆ ಇದೆ ಎಂಬ ಒಂದು ಭರವಸೆ ನನಗೆ ಉಂಟು. ಸೊ ಇಲ್ಲಿ ಸಂಸದರ ಜವಾಬ್ದಾರಿ ಏನು ಅಂತ ಹೇಳ್ತೀರಿ? ಸಂಸದರ ಜವಾಬ್ದಾರಿ ಆ ರೈಲ್ವೆ ಡಿವಿಷನ್ ಆಗಲಿಕ್ಕೆ ಅದಕ್ಕೆ ಏನೆಲ್ಲ ಮೂಲಭೂತ ಆಗಬೇಕು ಅದನ್ನೆಲ್ಲ ಅವರು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡಬೇಕು. ಅದು ಸಂಸದರಿಗೆ ಇದು ದೊಡ್ಡ ಕೆಲಸ ಅಲ್ಲ. ಖಂಡಿತ ಅವರು ಇಚ್ಛಾಶಕ್ತಿ ಇದ್ದರೆ ಅದವರಿಗೆ ಮಾಡ್ಲಿಕ್ಕೆ ಆಗ್ತದೆ. ಎಸ್ ಮೋಹನ್ ಅವರೇ, ಕೊನೆಯದಾಗಿ ಏನಾದ್ರೆ ಒಂದು ಸ್ವಲ್ಪ ಬೆಟರ್ ಆಗಬಹುದು ಇಲ್ಲಿನ ವ್ಯವಸ್ಥೆ? ಮೊದಲು ಉಗುಳುದು ಕಮ್ಮಿ ಮಾಡಬೇಕು, ಮಂತ್ರ ಜಾಸ್ತಿ. ಇಲ್ಲಿ ಮಂತ್ರ ಕಮ್ಮಿ, ಉಗುಳುದು ಜಾಸ್ತಿ ಆಗಿದೆ. ಈ ನನ್ನ ಒಂದು ಪರ್ಸೆಪ್ಷನ್ ಪ್ರಕಾರ, ನನ್ನ ಅರಿವಿನ ಪ್ರಕಾರ, ಮೋದಿಯ ಈ 5 ವರ್ಷದಲ್ಲಿ ಇಲ್ಲಿ ಡಿವಿಷನ್ ಆಗೋ ಪ್ರಶ್ನೆ ಇಲ್ಲೇ ಇಲ್ಲ. ಅಂದ್ರೆ ರೈಲ್ವೆಯಲ್ಲಿ ಇವಾಗ ದುಡ್ಡಿಲ್ಲ, ವಾಸ್ತವ. ರೈಲ್ವೆ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ, ಅವರ ರೈಲ್ವೆ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಹೊಸ ರೈಲು ಘೋಷಣೆ ಮಾಡಲಿಲ್ಲ, ಯಾವುದೇ ಯೋಜನೆ ಘೋಷಣೆ ಮಾಡುವುದಿಲ್ಲ. ಅದರಿಂದ ನಾವು ಇವಾಗ ಮಾಡಿದ್ದನ್ನು ಕೊಡ್ಲಿಲ್ಲ. ಸೊ ಅದು ನಂಗೆ ಡೌಟ್ 2014 ರೈಲು ಬರುವುದು. ಅದರಿಂದ ಸಂಸದರು, ಇಲ್ಲಿಯ ಸ್ಥಳೀಯ ಶಾಸಕರು, ಕಾರ್ಪೊರೇಟ್ಗಳು, ಜನಪ್ರತಿನಿಧಿಗಳು, ಚೇಂಬರ್ ಎಲ್ಲವೂ ಸೇರಿ, ಯಾರೆಲ್ಲ ಇಂಟ್ರೆಸ್ಟ್ ರೈಲ್ವೆ ಹೋರಾಟ ಸೇರಿಕೊಂಡು ಒಂದು ಕಮಿಟಿ ಮಾಡಿ ಅದನ್ನು ರೈಲ್ವೆ ಸಂಸದರು ಅದನ್ನು ಇಟ್ಕೊಂಡು ಹೋರಾಟ ಮಾಡಿ ಎಲ್ಲ ಸೌಲಭ್ಯ, ಮೂಲಭೂತ ಸೌಲಭ್ಯ. ಅಂದ್ರೆ ನರೇಂದ್ರ ಮೋದಿ ಅವರು ಇಲ್ಲೊಂದು ಭಾಷಣ ಮಾಡಿದ್ ನಮ್ಗೆ ನೆನಪಿದೆ, ನೆಹರು ಮೈದಾನದಲ್ಲಿ. ನೀವು ನನಗೆ ಕೊಟ್ಟಿರುವಂತ ಪ್ರೀತಿಗೆ ಅಷ್ಟನ್ನೇ ನಾನು ರಿಟರ್ನ್ ಮಾಡ್ತೇನೆ ನಿಮಗೆ ಅನ್ನುವಂಥದ್ದು. 1 ವರ್ಷದಲ್ಲಿ ನಮಗೇನು ರಿಟರ್ನ್ ಬಂದದ್ದು ಕಾಣಿಸ್ತಾ ಇಲ್ಲ. ರೈಲ್ವೆ ವಿಚಾರದಲ್ಲಾದ್ರೂ ಬರ್ಬೋದಾ? ರೈಲ್ವೆಲಿ ಯೋಗ ಮಾಡೋದಾದ್ರೆ ಏನಾದೊಂದು ಬೋಗಿ ಹೊಸದು ಹೋಗಿ ಕೊಡ್ತಾರೆ ಯೋಗ ಮಾಡಲಿಕ್ಕೆ. ಬಟ್ ನನಗೆ ಕಾಣಿಸ್ತಾ ಇಲ್ಲ, ನನಗೆ ಆ ರೀತಿ ಕಾಣಿಸ್ತಿಲ್ಲ. ಇವರು ಈಗ ನೋಡಿ, ನನ್ನ ಇನ್ನು ಕರ್ನಾಟಕ ಸರ್ಕಾರದಿಂದ ನಮ್ಮ MLC ಮಾಡಿದ್ದಾರೆ. ಇವೆಲ್ಲ ಸೇರಿ ಮಾಡೋಣ, ನಾವು ಸೇರಿ ಮಾಡಿದ್ರೆ ಆಗ್ಬಹುದು. ಯಾಕಂದ್ರೆ ನಾನು ಒಂದು ವಿಷಯ, 11 ವರ್ಷ ಆಯ್ತು ಮ್ಯಾನ್ ಹೋಲ್ ಕನೆಕ್ಷನ್. ನಮಗೆ ಮಂಗಳೂರಲ್ಲಿ 1/3 ಮ್ಯಾನ್ ಹೋಲ್ ಕನೆಕ್ಷನ್ ಆಗಿದೆ, ಡ್ರೈನೇಜ್ ಕನೆಕ್ಷನ್, ಮತ್ತು 2/3 ಕನೆಕ್ಷನ್. ಯಾಕಂದ್ರೆ ರೈಲ್ವೆ ಲೈನ್ ಅಡಿಯಲ್ಲಿ ಮೇಲಿನಲ್ಲಿ ಈ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗ್ತಾ ಇದೆ ಅಡಿಯಲ್ಲಿ. ರೈಲ್ವೆ ಅವರಿಗೆ ಪರ್ಮಿಷನ್ ಕೊಡಬೇಕು. ಈ ಪರ್ಮಿಷನ್ 11 ವರ್ಷದಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. ನಾನು ಕಳೆದ ರೈಲ್ವೆ ಝೋನಲ್ ಮೆಂಬರ್ ಆದಾಗ ನನಗೆ ಇದು ಗಮನಕ್ಕೆ ಹಿಂದೂ ಪೇಪರ್ಗೆ ಬಂತು. ಹಿಂದೂ ಪೇಪರ್ ಗಮನ ಅದನ್ನು ಇಟ್ಕೊಂಡು ಮಾಡಿದಾಗ ಒಂದು ಕನೆಕ್ಷನ್ ಕೊಡು, ಟ್ರೀಟ್ ಪ್ಲಾಂಟ್ ಎಕ್ಕೂರು ಟ್ರೀಟ್ ಪ್ಲಾಂಟ್ ಅಡಿಯಲ್ಲಿ ಹೋಗುವಂತ ರೈಲ್ವೆ ಲೈನ್ ಅನ್ನು ತೆಗೆದು ಅದಕ್ಕೆ ಈ ಕನೆಕ್ಷನ್ ಕೊಡಬೇಕು. ಅಂದ್ರೆ 11 ವರ್ಷಗಳಲ್ಲಿ ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಆ ಕಡೆ ಎಲ್ಲ, ನಮ್ಮ ಬೆಂದೂರು ಕಡೆಯಲ್ಲಿ ಇವತ್ತು ಕೂಡ ಮ್ಯಾನ್ಯುವಲ್ ಕನೆಕ್ಷನ್ ಆಗಿಲ್ಲ. ಅಂದ್ರೆ ಇದು ಆಗದ ಅಂತ ಒಂದು ಸ್ಥಿತಿ ನಮ್ಮ ರಾಜ್ಯಕ್ಕೆ ಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೆಲ್ಲ ಕಾಣೋದು ಒಂದು ಕನಸೆ. ಆದ್ರಿಂದ ನನ್ನ ಬೇಡಿಕೆ ಇಷ್ಟೇ, ಸಂಸದರು ಮನಸ್ಸು ಮಾಡಿ ನಾವೆಲ್ಲ ಅವರ ಜೊತೆ ಇದೆ ಕೆಲಸ. ಮೋಹನ್ ಅವರೇ, ನಮ್ಗೆ ಒಂದು ರಾಜಕೀಯ ಸಮಸ್ಯೆ ಇರಬಹುದು, ಅದರ ಜೊತೆಗೆ ನಾವು ಜನರು ಕೂಡ ನಮಗೆ ಇಲ್ಲಿ ರೈಲಿನ ಬಗ್ಗೆ ಭಾವನಾತ್ಮಕ ಸಂಬಂಧವೇ ಇಲ್ಲ ಅಂತ ಅನಿಸೋದಿಲ್ಲ ನಿಮಗೆ? ಡೆಫಿನೆಟ್. ಅಂದ್ರೆ ಕೇರಳದವರಿಗೆ ರೈಲು ಅಂತಂದ್ರೆ ರೈಲು ಜೀವನಾಡಿ ಅಂತ ತಿಳ್ಕೊಂಡಿದ್ದಾರೆ. ಸರಿ, ನಮಗೆ ಅದು ವಿದ್ಯೆ ಹೋಗ್ಲಿಲ್ಲ ಅನ್ನುವಂತ ಒಂದು ರೈಲು ಕ್ಯಾನ್ಸಲ್ ಆಗತ್ತೆ, ಆಗ್ಲಿ ಬಿಡಿ, ನಮಗೆ ಖಾಸಗಿ ಬಸ್ ಇದೆ ಬೆಂಗಳೂರು ತಲುಪೋದಕ್ಕೆ, ಈ ಮನಸ್ಥಿತಿ ಇದೆಯಲ್ಲ ನಮಗೆ. ಒಂದು ಬಸ್ಸಿನ ಲಾಬಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಇದು ಏನು ಆಗದ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ, ಅದು ಕಾಣದ ಕೈಗಳು ಎಲ್ಲಿಂದ ಎಲ್ಲಿ ಹೋಗಿ ಏನೋ ಮಾಡ್ತಾ ಇದೆ. ಮತ್ತೊಂದು, ಇಲ್ಲಿಯ ಮಹಿಳೆಯರು
ಇಲ್ಲಿಯ ವಯೋವೃದ್ಧರು ಮಕ್ಕಳಿಗೆ ಮಾತ್ರ ರೈಲು ಬೇಕು, ಬಾಕಿ ಅವರಿಗೆ ಹೇಳಿದಾಗೆ ಅದರ ಗೋಜಿಗಿಲ್ಲ. ಅಂದ್ರೆ ಇವತ್ತು ಕೇರಳ ಹೋದ್ರೆ ಅವ್ರಿಗೆ ಒಂದು ರೈಲು ಬಿಡಿ, ಒಂದು ರೈಲು 10 ನಿಮಿಷ ಲೇಟ್ ಆಗಿ ಬಂದು ಅಲ್ಲಿ ಕೇಳ್ತಾರೆ ಯಾಕೆ ಲೇಟ್ ಆಯ್ತು ಅಂತೇಳಿ. ಆ ರೀತಿಯ ಪ್ರಜ್ಞೆ ಇದೆ ಅವರಿಗೆ. ಅದರಿಂದ ಇವತ್ತು ಇಲ್ಲಿಯ ಜನರು ಇದಕ್ಕೆ ಮನಸ್ಸು ಮಾಡಬೇಕು. ಇವತ್ತು ಜನರು ಮನಸ್ಸು ಮಾಡಿ ಎಷ್ಟೋ ರೈಲುಗಳನ್ನು ತರುವಂತ ಶಕ್ತಿ ಇದೆ. ಇದು ಬಿಡಿ, ನಮ್ಮ ಬಾಕಿ ವಿಚಾರದಲ್ಲಿ ಇಲ್ಲಿ ಹೋರಾಟಗಳಾಗತ್ತೆ, ರೈಲು ಬೇಕು ಅಂತ ಹೋರಾಟಗಳು ಆಗೋದಿಲ್ಲ, ಬಹಳ ಕಡಿಮೆ. ನೀವೇ 4 ಜನ ಹೋರಾಟ ಮಾಡ್ತೀರಿ ಬಿಟ್ರೆ ಜನಗಳ ಹತ್ರ ನಮಗೆ ಬೋರ್ ಆಗಿದೆ. ನಾವು ಹಳೆ ಮುಖಗಳು ಹೊಸ ಮುಖಗಳು ಬರಬೇಕು, ನಾವು ಎಷ್ಟು ಹೋರಾಟ ಮಾಡುದು. ಅದರಿಂದ ಈಗ ನೋಡಿ, ಈಗ ನಿಮಗೆ ಸಕಲೇಶ್ಪುರ ಅದು ಒಂದೇ ರೂಟಲ್ಲಿ ಬೇರೆ ರೂಟ್ ಆಲೋಚನೆ ಮಾಡಬಹುದು. ನಾವೊಂದು ಪ್ಲಾನ್ ಕೊಟ್ಟು ಈಗ ಏನು ಟನಲ್ ಮಾಡ್ತಾ ಇದ್ದಾರೆ, ಶಿರಾಡಿಗೆ ಟನಲ್ ಆಗ್ತಾ ಇದೆ, ಆ ಟನಲ್ ಒಂದು ದನ್ನು ನೀವು ರೈಲ್ವೆ ಕೊಡಿ ಸರ್, ನಮೀಗ 2 ರೂಟ್ ಆಗ್ತದೆ. ಇಲ್ಲದೆ ಒಂದು ರೂಟ್ ಕುಂದಾಪುರ ಆಗಿ ಈಗ ನೀವು ಮೊಯ್ಲಿಯವರು ಒಂದು ರೂಟ್ ಹೇಳಿದ್ದಾರೆ ಕಾರ್ಕಳ ಆಗಿ, ಆ ರೂಟ್ ಕೊಡಿ, ಶಿವಮೊಗ್ಗ ರೂಟ್ ಅಲ್ಲಿ ಕೊಡಿ. ಈ ಹಲವು ರೂಟ್ ಈ ರೂಟ್ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಕಾಣಿಯೂರು ರೂಟಲ್ಲಿ ನೋಡಿ, ಕೇರಳದವರು ಕಾಂಜಂಗಾಡಾಗಿ ಕಾಣಿಯೂರಾಗಿ ಒಂದು ರೂಟ್, ಕೂರ್ಗಾಗಿ ಒಂದು ರೂಟ್ ಮಾಡ್ತಾ ಇದ್ದಾರೆ. ಅವರ ರೂಟ್ ಸಕ್ಸಸ್ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡುವಂತ ಹೋರಾಟಗಾರರು ಬೇಕು. ಸರ್, ಅದೇ ಕೇರಳದ ಜನರಿಗೆ ಇರುವಂತ ಪ್ರೀತಿ ರೈಲ್ವೆ ಇಲಾಖೆ ಅಥವಾ ಪ್ರೀತಿ ಅಂತ ಅಭಿಮಾನವೋ ಅಥವಾ ರೈಲಿನಿಂದ ಉದ್ಧಾರ ಆಗತ್ತೆ ಅನ್ನುವಂತ ಕಲ್ಪನೆ ನಮಗೆ ಯಾಕಿಲ್ಲ? ಯಾಕಂತ ಹೇಳಿದ್ರೆ ಕೇರಳದವರಿಗೆ ಅವರ ಜೀವನಾಡಿ ಅದು ರೈಲ್ ಅಂತ ಹೇಳಿದರೆ. ಕರ್ನಾಟಕದವರಿಗೆ ಯಾಕೆ ಆ ಮನೋಭಾವ ಬರಲಿಲ್ಲ ಅಂತ ಹೇಳಿದರೆ, ಕರ್ನಾಟಕದ ಜನರು ಆ ಹೋರಾಟದ ಮನಸ್ಥಿತಿಯಲ್ಲಿ ಇಲ್ಲ. ಅವರು ನಾವು ಅಡ್ಜಸ್ಟ್ ಆಗ್ತೀವಿ, ಅಡ್ಜಸ್ಟ್ ಆಗ್ತೇವೆ. ರೈಲ್ ಬಂದರೆ ಬಂತು, ಇವಾಗ 2 ಗಂಟೆ ತಡ ಆದ್ರೆ ಆಯ್ತು, ನನಗೆ ಹೋಗಿ ಮುಟ್ಟಿದರಾಯ್ತು, ಆ ಮನಸ್ಥಿತಿ. ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ನಾವು ಸಂಘಟಿತರಾಗಿ ಹೋರಾಟ ಮಾಡಿದರೆ ನಮ್ಗೆ ಇದರಲ್ಲಿ ಯಶಸ್ಸು ಸಿಗ್ತದೆ. ಒಂದು. ಎರಡನೇದು, 2014ರಲ್ಲಿ ಯಾವ ಬಜೆಟ್ನಲ್ಲಿ ನಮ್ಗೆ ಎಷ್ಟು ರೈಲು ಕೊಟ್ಟಿದ್ದಾರೆ ಅದು ಒಂದೂ ಇಷ್ಟರವರೆಗೆ ಆಗಲಿಲ್ಲ. ಒಂದು ಉದಾಹರಣೆಗೆ ಹೇಳಬೇಕಾದರೆ, ಬಾಂದ್ರಾ ವಸಾಯಿ ರೋಡ್ ಮಂಗಳೂರು ರೈಲು ಆಗಲಿಲ್ಲ, ವಾಸ್ಕೋಡಗಾಮ ಮಂಗಳೂರು ರೈಲು ಆಗಲಿಲ್ಲ. ಅದರ ನಂತರ ಈಗ ವಾರಕ್ಕೆ 2 ಆವರ್ತಿ ಆದಿತ್ಯವಾರ ಗುರುವಾರ ಇರುವ ಕೊಚ್ಚುವೆಲ್ಲಿ ಲೋಕಮಾನ್ಯ ತಿಲಕ್ ಗರೀಬ್ ರಥವನ್ನು ಪ್ರತಿದಿನ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಉಂಟು. ಈಗ ಪ್ರಾರಂಭಿಸುವ 60 ರೂಪಾಯಿ ಹೆಚ್ಚುವರಿ ಕಟ್ಟಿ ಇದು ಟಿಕೆಟನ್ನು ಮುಂಗಡ ಮಾಡುವ ಆ ಸಿಸ್ಟಮನ್ನು ಕೈ ಬಿಡಬೇಕು. ಗೊತ್ತಾಯ್ತಲ್ಲ, 2014ರ ಬಜೆಟ್ನಲ್ಲಿ ಮಂಜೂರಾದ ಮಂಗಳೂರು ಬೆಂಗಳೂರು ಹಗಲ್ ರೈಲನ್ನು ಕೂಡಲೇ ಪ್ರಾರಂಭಿಸಬೇಕು. ಹೌದು, ಇದು ಎಲ್ಲ ನಮಗೆ ಬಾಕಿ ಉಂಟು. ಯಶವಂತಪುರ ಕಾರವಾರ ಹಗಲ್ ರೈಲನ್ನು ದಿನಂಪ್ರತಿ ಮಾಡಬೇಕು. ಇದೆಲ್ಲ ಬೇಡಿಕೆಯನ್ನ ಕೊಟ್ಟಿದ್ದೇವೆ. ಎಲ್ಲ ಬೇಡಿಕೆಯಲ್ಲಿಯೂ ಕಾಗದದಲ್ಲಿ ಕಸದ ಬುಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕಾದಂತವರು ಯಾರೋ ಅವರು ಇದನ್ನು ಗಮನಿಸಬೇಕಾದಂತ ಅವಶ್ಯಕತೆ. ನಾನು ನೀವು ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಹೋಗಿ ಮಾತಾಡೋದಕ್ಕೆ ಆಗುದಿಲ್ಲ. ಯಾರು ಮಾತಾಡ್ಬೇಕು ಅವರು ಮಾತಾಡಬೇಕು. ಈಗ ಇವರು ಹೇಳುವಾಗ ನನಗೆ ಒಂದು ನೆನಪಂತು. ಈಗ ನಮಗೆ ಸುಮಾರು 18 ಟ್ರೈನ್ಗಳು ನಾರ್ತ್ ಹೋಗ್ತಾ ಇದೆ, ಉತ್ತರಕ್ಕೆ, ಡೆಲ್ಲಿಗಾಗಲಿ ಇಲ್ಲ ಮುಂಬೈಗೆ. ಈ 18 ಟ್ರೈನ್ ಎಲ್ಲಿಂದ ಹೋಗ್ತಾ ಇದೆ? ನಾವು ಕೇಳಕ್ಕೆಷ್ಟು ನಾವು ಅವರಿಗೆ ನಾವು ಟೀಕೆ ಮಾಡ್ತೇವೆ. ಅವರ ಹೋರಾಟದಿಂದ ನಮಗೆ 18 ಟ್ರೈನ್ಗಳು ಸಿಕ್ಕಿದೆ ಇಲ್ಲೇ ಜನರಿಗೆ ಹೋಗ್ಲಿಕ್ಕೆ. ಇವತ್ತು ಕೇರಳದಿಂದ ಕಣ್ಣೂರಿಂದ ಕೂತ್ಕೊಂಡು ಹೋಗುತ್ತಾರೋ ನಿಂತ್ಕೊಂಡು ಹೋಗುತ್ತಾರೋ ಗೊತ್ತಿಲ್ಲ, ಅವರ ಹೋರಾಟ, ಅಲ್ಲಿಯ ಸಂಸದರ ಹೋರಾಟದಿಂದ ಇವತ್ತು ಮುಂಬೈಗೆ 4-5 ಟ್ರೈನ್ಗಳು ಹೋಗ್ತಾ ಇದೆ. ನಮ್ಮ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ದೆಹಲಿಗೆ ಹೋಗ್ತದೆ, ಬೇರೆ ಎಲ್ಲ ಕಡೆ ಅವರ ಹೋರಾಟ, ನಮ್ಮ ಹೋರಾಟದಿಂದ ಅಲ್ಲ. ಹಾಗೇನೆ ಕೆನೂರಿನಿಂದ 2 ಟ್ರೈನ್ ಹೋಗ್ತದೆ ಬೆಂಗಳೂರಿಗೆ. ಕೆನೂರು ಇರೋದು ಕೇರಳದಲ್ಲಿ, ಮಂಗಳೂರು ಇರೋದು ಕರ್ನಾಟಕದಲ್ಲಿ. ಮಂಗಳೂರಿಂದ ಬೆಂಗಳೂರಿಗೆ ಟ್ರೈನ್ ಇಲ್ಲ, ಆದ್ರೆ ಕೇರಳದ ಕಣ್ಣೂರಿನ 2 ಟ್ರೈನ್ ಹೋಗ್ತಾ ಇದೆ ಬೆಂಗಳೂರಿಗೆ. ಇಂಥ ಸ್ವಾರಸ್ಯಗಳು. ಅದರಿಂದ ಇಲ್ಲಿಯ ಸಂಸದರು ದಯವಿಟ್ಟು ಆಲೋಚನೆ ಮಾಡಿ. ಇವತ್ತು ಕೋಲಾರದಿಂದ ಬೆಂಗಳೂರಿಗಿದೆ, ಚಿತ್ರದುರ್ಗದಿಂದ ಬೆಂಗಳೂರಿಗಿದೆ, ಮೈಸೂರಿಂದ ಬೆಂಗಳೂರಿಗಿದೆ, ವಿಜಯಪುರದಿಂದ ಬೆಂಗಳೂರಿದೆ, ಗುಲ್ಬರ್ಗ ಬೆಂಗಳೂರು, ನಮ್ಮ ಮಂಗಳೂರಿಂದ ಬೆಂಗಳೂರು. ನೀವು ಹೇಳಿದ್ರೆ ಮಂಗಳೂರು ಬಹಳಷ್ಟು ಬೆಳೀತದೆ. ಬೆಳೆಯುವ ನಗರದಲ್ಲಿ ನಮಗೆ ಕಡಿಮೆ ಕನಿಷ್ಠ ಪಕ್ಷ 2 ಟ್ರೈನ್ ಆದ್ರೂ ಬೇಕು. ಟ್ರೈನ್ ಇದೆಯಾ? ಎಸ್. ಸೊ ಇದನ್ನು ಸಂಸದರು ಕೂತು ಚರ್ಚೆ ಮಾಡಬೇಕು. ಪಿ ವಿ ಮೋಹನ್ ಅವರೇ, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಸರ್, ತಮಗೂ ಕೂಡ ಧನ್ಯವಾದಗಳು. ಸೊ ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.